ಹಾಯ್ ನಮಸ್ತೆ ವೀಕ್ಷಕರೇ, ಪಾದೂರು ಪೈಪ್ಲೈನ್ ಪುರಾಣ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಅಂದ ಹಾಗೆ ಉಡುಪಿ ಜಿಲ್ಲೆ ಇರ್ಬೋದು, ಮಂಗಳೂರು ಜಿಲ್ಲೆ ಇರ್ಬೋದು, ಇಡೀ ಕರಾವಳಿ ಕರ್ನಾಟಕದಲ್ಲಿ ಒಂದು ಬೃಹತ್ ಕೈಗಾರಿಕೆಗಳ ಕ್ಯಾರಿಡಾರ್ ಮಾಡೋದಕ್ಕೆ ಹೊರಟಂಥ ಸರ್ಕಾರದ ನಿರ್ಧಾರ ಏನಿದೆ, ಈ ನಿರ್ಧಾರಕ್ಕೆ ಸ್ಥಳೀಯ ಜನರಿಂದ ಏನು ವಿರೋಧ ವ್ಯಕ್ತ ಆಗ್ತಾ ಇತ್ತು, ಈ ವಿರೋಧ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ. ಬಹಳ ಪ್ರಮುಖವಾಗಿ ಇತ್ತೀಚೆಗೆ ತೋಕೂರಿನಿಂದ ಪಾದೂರಿನವರೆಗೆ ISRPL ಪೈಪ್ಲೈನ್ ಬಗ್ಗೆ ಏನು ಪೈಪ್ಲೈನ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಭೂಸ್ವಾಧೀನಕ್ಕೆ ಒಂದಷ್ಟು ಸ್ವಾಧೀನ ಅಧಿಕಾರಿಗಳು ಮುಂದಾದಂಥ ಸಂದರ್ಭದಲ್ಲಿ ಬಹಳಷ್ಟು ವಿರೋಧ ವ್ಯಕ್ತ ಆಯಿತು. ಅಷ್ಟೇ ಅಲ್ಲ, ಪೊಲೀಸರನ್ನು ತಂದು ಜಬರ್ದಸ್ತಿ ಒಂದು ರೀತಿಯಲ್ಲಿ ಬಲಾತ್ಕಾರದಿಂದ ಜನರ ಭೂಮಿಯನ್ನು ವಶಪಡಿಸುವಂಥ ಅಥವಾ ಸರ್ವೆ ಮಾಡುವಂಥ ಪ್ರಯತ್ನಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಒಂದಷ್ಟು ವಾಗ್ವಾದಗಳು ಮತ್ತು ಒಂದಷ್ಟು ಬಿಸಿ ವಾತಾವರಣ, ಒಂದು ಉದ್ರಿಕ್ತ ವಾತಾವರಣದಲ್ಲಿ ನಿರ್ಮಾಣವಾಗಿರುವುದನ್ನು ಕೂಡ ನಾವು ಗಮನಿಸಬಹುದು. ಒಟ್ಟಿನಲ್ಲಿ ಪಾದೂರು ಪೈಪ್ಲೈನ್ನ ಘಟನೆ ಇತ್ತೀಚೆಗೆ ಬಹಳಷ್ಟು ಸುದ್ದಿ ಮಾಡ್ತಾ ಇದೆ. ಬಹಳ ಪ್ರಮುಖವಾಗಿ ಇವತ್ತಿನ ಎಲ್ಲ ಪತ್ರಿಕೆಗಳು ಈ ವಿಷಯವನ್ನು ಕವರ್ ಮಾಡಿದೆ. ಕರಾವಳಿ ಕರ್ನಾಟಕದ ಉಡುಪಿ ತಾಲೂಕಿನ ಪಾದೂರಿನಲ್ಲಿ ನಿರ್ಮಾಣಗೊಂಡಿರುವಂಥ ಕಚ್ಚಾ ತೈಲ ಸ್ಥಾವರ ಏನಿದೆ, ಈ ತೈಲ ಸ್ಥಾವರದಿಂದ ಹಾರ್ಬರ್ ಏನು ನಮ್ಮ ಬಂದರಿನವರೆಗೆ ಒಂದು ಪೈಪ್ಲೈನನ್ನು ಮಾಡಬೇಕು ಅಂತ ಹೊರಟಿರುವಂಥದ್ದು. ಈ ಪೈಪ್ಲೈನಿಗೆ ಸಾಕಷ್ಟು ಕೃಷಿ ಭೂಮಿಗಳು ಮತ್ತು ಸಾರ್ವಜನಿಕರ ಭೂಮಿಗಳು ಬಲಿಯಾಗಲಿಕ್ಕಿವೆ. ಈ ಬಲಿಯಾಗತಕ್ಕಂಥ ಭೂಮಿಗಳ ಏನು ಸಂತ್ರಸ್ತರಿದ್ದಾರೆ, ಆ ಸಂತ್ರಸ್ತರು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ಸಮಿತಿ ಕೂಡ ರಚನೆ ಆಗಿದೆ. ಆ ಸಮಿತಿಯ ಇಬ್ಬರು ವಿಶೇಷ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಮೊದಲಾಗಿ ನಾವು ಶಿವರಾಮ್ ಶೆಟ್ಟಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಸರ್ ನಮಸ್ತೆ. ಅದರಲ್ಲಿ ನಮ್ಮಲ್ಲಿ ಲಾರೆನ್ಸ್ ಡಿಸೋಜ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಿಮ್ಮನ್ನು ಕೂಡ ಕಾರ್ಯಕ್ರಮ ಬರಮಾಡಿಕೊಳ್ತಾ ಇದ್ದೇನೆ. ಶಿವರಾಮ್ ಶೆಟ್ರೆ, ಒಟ್ಟಿನಲ್ಲಿ ಈ ಘಟನೆ ಬಹಳ ದಿನಗಳಿಂದ ನಡೀತಾ ಇದೆ. ಆದ್ರೆ ಈ ವಿದ್ಯಮಾನಗಳು ಇತ್ತೀಚಿನ ದಿನಗಳಲ್ಲಿ ಯಾಕೋ ವೇಗ ಪಡೆದುಕೊಳ್ತಾ ಇದೆ. ಯಾಕಂತ ಅನಿಸ್ತಾ ಇದೆ ನಿಮ್ಗೆ? ವೇಗ ಪಡಿಲಿಕ್ಕೆ ಕಾರಣ ಇಷ್ಟೇ. ಪಾದೂರಿನಿಂದ ತೋಕೂರುವರೆಗೆ ಉಡುಪಿ ಜಿಲ್ಲೆಯಲ್ಲಿ 7 ಗ್ರಾಮಗಳು ಹಾಗೂ ಮಂಗಳೂರು ಜಿಲ್ಲೆಯ 17 ಗ್ರಾಮಗಳಲ್ಲಿ ಈ ಭೂಗತ ಪೈಪ್ಲೈನ್ ಹಾದು ಹೋಗ್ಲಿಕ್ಕೆ ಇದೆ. ಒಮ್ಮೆ ನೋಟಿಸ್ ಕೊಟ್ಟ ಮೇಲೆ 3-1 ನೋಟಿಸ್ ಕೊಟ್ಟ ಮೇಲೆ 4-1 ನೋಟಿಸ್ ಕೊಡಬೇಕು, ಆಮೇಲೆ 6-1 ನೋಟಿಫೈ ಮಾಡಬೇಕು. ಏನು KDB ಅವರು ಒಮ್ಮೆ 3-1 ನೋಟಿಫಿಕೇಶನ್ ಮಾಡಿದ ಮೇಲೆ ನಂತರ ಯಾವುದೇ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಸಂತ್ರಸ್ತರಿಗಾಗಲಿ ಅಥವಾ ಗ್ರಾಮ ಪಂಚಾಯತಿಗಾಗಲಿ ಗಮನಕ್ಕೆ ತಾರದೆ KDB ಆಫೀಸ್ನಲ್ಲಿ ಕುಳಿತುಕೊಂಡು ಅಲ್ಲಿ ನಿವೃತ್ತ ಅಧಿಕಾರಿಯನ್ನ ನೇಮಿಸಿ, ಅಲ್ಲಿ ಯಾರು ಸರ್ವೇಯರ್ ಸರ್ಕಾರಿ ಸರ್ವೇಯರ್ ಇಲ್ಲ, ಈಗ ಉದ್ಯೋಗದಲ್ಲಿರೋರಲ್ಲ ಅಲ್ಲ, ಅವರು ನಿವೃತ್ತಿ ಆದವರನ್ನ ಅಲ್ಲಿ ಗುತ್ತಿಗೆ ಆಧಾರದಲ್ಲಿ ನೇಮಿಸಿ ಅವರು ಅಲ್ಲೇ ಕೂತ್ಕೊಂಡು ಸರ್ವೆಯನ್ನ ಮಾಡಿದ್ದೇವೆ ಅಂತ ದಾಖಲೆಗಳನ್ನ ಸ್ಪಷ್ಟಿಸಿದ್ದಾರೆ. ಯಾವುದೇ ಭೂಮಿಯನ್ನ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಮಹಾಜರು ಮಾಡಿ, ಸ್ಥಳಕ್ಕೆ ಬಂದು ಮಹಾಜರು ಮಾಡಿ, ಗಡಿಗುರುತನ್ನ ಮಾಡಿ ಜಂಟಿ ಸರ್ವೆ ಮಾಡಬೇಕು. ಭೂಮಾಲೀಕನ ಸಮ್ಮುಖದಲ್ಲಿ ಅವರ ಸಹಿಯನ್ನು ತಗೊಳ್ಬೇಕು. ಈ ಯಾವ ಪ್ರಕ್ರಿಯೆಯನ್ನು ಮಾಡದೆ ಅವರಷ್ಟಕ್ಕೆ ಮಾಡಿ ಅವರು ಈಗ ಮುಂದುವರೆದಿದ್ದಾರೆ. ಮಂಗಳೂರು ತಾಲೂಕಿನಲ್ಲಿ ಈಗಾಗಲೇ 6-1 ನೋಟಿಫಿಕೇಶನ್ ಅಂದ್ರೆ ಅವಾರ್ಡ್ ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಮ ಭೂಮಿಯನ್ನು ಸ್ವಾಧೀನಪಡಿಸಿದೆ, ಅದಕ್ಕೆ ಸರ್ಕಾರದ ನಿಗದಿಪಡಿಸಿದ ಜುಜುಬಿ ಕೇವಲ 10% ಮೊತ್ತವನ್ನ ನೀವು ಪಡ್ಕೊಳ್ಬೇಕು ಅಂತ ಅವರಿಗೆ ನೋಟಿಸ್ ಅನ್ನ ಕೊಟ್ಟ ಮೇಲೆ ಇತ್ತೀಚಿನ 1 ತಿಂಗಳಿಂದ ಈ ಒಂದು ಹೋರಾಟ ತೀವ್ರಗೊಂಡಿದೆ. ಮಂಗಳೂರಿನಿಂದ ಪಾದೂರುವರೆಗೆ 24 ಗ್ರಾಮಗಳಲ್ಲಿ ಜನರು ಎಚ್ಚೆತ್ತಿದ್ದಾರೆ, ಜಾಗೃತರಾಗಿದ್ದಾರೆ. ಈ 24 ಗ್ರಾಮಗಳಲ್ಲಿ ಒಟ್ಟು ನಿಮಗೆ ಎಷ್ಟು ಎಕರೆಯಷ್ಟು ಭೂಮಿ ಸ್ವಾಧೀನಕ್ಕೆ ಒಳಪಡುತ್ತದೆ ಅಂತ ಅನಿಸ್ತಾ ಇದೆ? ಪಾದೂರಿನಿಂದ ತೋಕೂರುವರೆಗೆ ಸುಮಾರು 260 ಎಕರೆ ಜಾಗ ಈ ಪೈಪ್ಲೈನ್ಗಾಗಿ ಹೋಗ್ತದೆ. ಇದರಲ್ಲಿ ಮಂಗಳೂರು ತಾಲೂಕಿನಲ್ಲಿ 160 ಎಕರೆಯಷ್ಟು ಸುಮಾರು, ಉಡುಪಿ ತಾಲೂಕಿನ 7 ಗ್ರಾಮಗಳಲ್ಲಿ ಸುಮಾರು 90 ಎಕರೆ ಜಾಗವನ್ನ ಈ ಒಂದು ಇದಕ್ಕೆ ಅವರು ಸ್ವಾಧೀನಪಡಿಸಲಿಕ್ಕೆ ಹೊರಟಿದ್ದಾರೆ. ಎಸ್, ಹಾಗಾದ್ರೆ ಈ ಒಂದು ಏನು ಯೋಜನೆ ಇದೆ ಇದಕ್ಕೆ MRPL ನೊಂದಿಗೆ ಏನಾದರೂ ಸಂಬಂಧ ಇದೆಯಾ? ಆ ಭಾಗದಿಂದ MRPL ನೊಂದಿಗೆ ಸ್ವಲ್ಪ ಮಟ್ಟಿನ ಸಂಬಂಧ ಇದೆ ಅಂತ ಹೇಳಿದ್ರೆ, ಏನು ಪಾದೂರು ಕಚ್ಚಾ ತೈಲ ಸಂಗ್ರಹಾಗಾರ ಇಲ್ಲಿ ಮಾಡ್ತಾರೆ, ಅದನ್ನ ಏನಾದ್ರು ಅಲ್ಲಲ್ಲ, ಇಲ್ಲಿ ಕಚ್ಚಾ ತೈಲವನ್ನ ಶೇಖರಣೆ ಮಾಡಿ ಇಟ್ಟುಕೊಳ್ತಾರೆ. ಇದು ಪಾದೂರಿನಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರ ಒಂದು ಅಂಗಸಂಸ್ಥೆ. ಯಾವಾಗ ಅಲ್ಲಿ MRPL ಗೆ ಇದು ಸಪ್ಲೈ ಆಗ್ತದೆ ಅಂತ ಹೇಳಿದ್ರೆ, MRPL ನಲ್ಲಿ ಕಚ್ಚಾ ತೈಲ ಬರುವುದು
ಕಡಿಮೆ ಆದ್ರೆ ಅಥವಾ ಬೇರೆ ಬೇರೆ ಕಾರಣದಿಂದ ಶಿಪ್ಪಿಂಗ್ ಬರುವಾಗ ಲೇಟ್ ಆದ್ರೆ ಆವಾಗ ಈ ತೈಲವನ್ನು ಅಲ್ಲಿಗೆ ಸಂಸ್ಕರಣೆಗಾಗಿ ಕಳಿಸ್ತಾರೆ. ಆದ್ರೆ ಪ್ರಾರಂಭದಲ್ಲಿ ಹೇಳಿದ ಪ್ರಕಾರ ಇಡೀ ದೇಶದಲ್ಲಿ ಏನಾದರೂ ತುರ್ತು ಪರಿಸ್ಥಿತಿ ಉಂಟಾದ್ರೆ ಆ ಸಂದರ್ಭದಲ್ಲಿ ಬಳಸಿಕೊಳ್ಳೋದಕ್ಕಾಗಿ ನಾವು ಇದನ್ನ ಮಾಡ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಇದು ಸಂಪೂರ್ಣ ಸುಳ್ಳು. ಯಾಕಂತ ಹೇಳಿದ್ರೆ ಅದು ಜನರನ್ನ ಮೋಸ ಮಾಡ್ಲಿಕ್ಕಾಗಿ, ಇದು ದೇಶದ ಭದ್ರತೆಗಾಗಿ, ಡಿಫೆನ್ಸ್ ಕಾರಣಗಳಿಗಾಗಿ ನಾವು ಸ್ಥಾಪಿಸುವುದಂತ ಹೇಳಿದ್ದಾರೆ. ಅದು ಖಂಡಿತ ಅಲ್ಲ. ಇದು ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಇಲಾಖೆಯ ಒಂದು ಅಂಗಸಂಸ್ಥೆ, ಇಂಡಿಯನ್ ISPRL ಒಂದು ಘಟಕ, ಇದು ಅಂಗಸಂಸ್ಥೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ದೇಶದಲ್ಲಿ ಒಂದು 2 ತಿಂಗಳ ಕಚ್ಚಾ ತೈಲವನ್ನ ಶೇಖರಣೆಯಾಗಿ ಇಟ್ಟರೆ ಎಲ್ಲಿಯಾದ್ರೂ ಮಾರ್ಕೆಟಿಂಗ್ ನಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ ಆಗುವಾಗ ನಮ್ಮಲ್ಲಿ ದಾಸ್ತಾನು ಇದ್ರೆ ನಮ್ಗೆ ಲಾಭ ಆಗ್ತದೆ. ಅಥವಾ ಇನ್ನೊಂದು ಕೆಲವು ಸಲ ಶಿಪ್ಪಿಂಗ್ ನಲ್ಲಿ ಏನಾದ್ರೂ ವ್ಯತ್ಯಯ ಆದ್ರೆ ನಮ್ಮಲ್ಲಿ 2 ತಿಂಗಳ ಸ್ಟಾಕ್ ಇರ್ತದೆ. ಅಥವಾ ವಾರ್ನ ಸಂದರ್ಭದಲ್ಲಿಯೂ ಇರ್ಬೋದು. ಏನಾದ್ರೂ ಸಪ್ಲೈಯಲ್ಲಿ ವ್ಯತ್ಯಯ ಆಗುವಾಗ ನಮ್ಮಲ್ಲಿ ಒಂದು ಸ್ಟೋರೇಜ್ ಬೇಕು ಅಂತ ಉದ್ದೇಶದಿಂದ ಇದನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಸರ್, ನಿಮ್ಮಲ್ಲಿ ಕೇಳಬೇಕು, ಇಲ್ಲಿ ಈಗ ಇಡೀ ಒಂದು ಹೋರಾಟ ಏನು ನಡೀತಾ ಇದೆ, ಈ ಹೋರಾಟದ ಒಟ್ಟು ಉದ್ದೇಶ ಏನು ನಿಮ್ಮದು? ಜನರಿಗೆ ಅನ್ಯಾಯವಾಗಬಾರ್ದು, ಅವರ ನೆಲೆ ಕಳ್ಕೊಳ್ಬಾರ್ದು. ಇವರು ಈಗ ಏನು ಮಾಡಿದ್ದಾರೆ ಅಂದರೆ, ಕಳತ್ತೂರಿನಲ್ಲಿ 6 ಮಂದಿಗೆ 28 ತಾರೀಕಿನ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಕಳೆದ 28ಕ್ಕೆ ನೋಟಿಸ್ ಇಶ್ಯೂ ಆಗಿದೆ. ಅದು ಅವಾರ್ಡ್ ನೋಟಿಸ್. ಅದರಲ್ಲಿ ಆ ಏರಿಯಾದಲ್ಲಿ ಈಗ 5 ಮನೆ ಮತ್ತು 1 ಚರ್ಚಿಗೆ ಹಾನಿ ಉಂಟಾಗುವ ಚಾನ್ಸಸ್ ಉಂಟು. ಈ ರೀತಿ ಆದರೆ ಅವರ ಕಾನೂನು ಪ್ರಕಾರ ಮನೆಯನ್ನು ಕೆಡುವ ಹಾಗಿಲ್ಲ, ಬಾವಿ ಹಟ್ಟಿ ಇದನ್ನೆಲ್ಲ ತೆಗೆಯುವ ಹಾಗಿಲ್ಲ. ಆದರೂ ಕೂಡ ಸರ್ವೆ ಮಾಡಿ ಆಗಿದೆ ಅಂತ ಸ್ಕೆಚ್ನಲ್ಲಿ ತೋರಿಸಿ 5 ಮಂದಿ ಮನೆ ಕಳ್ಕೊಳ್ಳುವ ಪರಿಸ್ಥಿತಿಯಲ್ಲಿದ್ದಾರೆ. ಈ ರೀತಿ ಅನ್ಯಾಯವಾಗೋದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಒಂದು. ಎರಡನೇದೇನೆಂದರೆ, ನಾವು ಈ ಪ್ರಾಜೆಕ್ಟಿಗೆ ವಿರೋಧಿಗಳಲ್ಲ, ನಾವು ಅದಕ್ಕೆ ಸಪೋರ್ಟ್ ಮಾಡಿದ್ದೇವೆ. ಮೊದಲು ಪಾದೂರಿನಲ್ಲಿ ಪ್ರಾಜೆಕ್ಟ್ ಬರುವಾಗ ನಾವು ಅದಕ್ಕೆ ಸಪೋರ್ಟ್ ಮಾಡಿದ್ದೇವೆ. ಯಾಕೆಂದರೆ ಡಿಫೆನ್ಸ್ನ ಪ್ರಾಜೆಕ್ಟ್ ಅಂತ ಹೇಳಿದಾಗ ನಾವು ಸ್ವಇಚ್ಛೆಯಿಂದ ಭದ್ರತೆ ಬಂದಾಗ ನಾವು ಸ್ವಇಚ್ಛೆಯಿಂದ ಬಿಟ್ಟುಕೊಟ್ಟಿದ್ದೇವೆ. ಈಗ ಇವರು ಈ ರೀತಿಯೆಲ್ಲ ಮಾಡಿ ಜನರಿಗೆ ಮೋಸ ಮಾಡಿ ಅವರ ನೆಲೆ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಾಗ ನಾವು ಪ್ರತಿಭಟನೆಯನ್ನು ಮಾಡಲೇಬೇಕಾಗ್ತದೆ. ನಾವೇನು ಹೇಳಿದ್ದು, ಈಗ ನಿಮಗೆ ಹೈ ಟೆನ್ಷನ್ಗೆ ಕಾರಿಡೋರ್ ಬೇಕಾ, ಅದು ಬಿಟ್ಟು ಕೊಡ್ತೇವೆ. ಪೈಪ್ಲೈನ್ಗೆ ನಿಮಗೆ ಕಾರಿಡೋರ್ ಬೇಕಾ, ಅದು ಬಿಟ್ಟು ಕೊಡ್ತೇವೆ. ನಾವು ಜನರೊಂದಿಗೆ ಎಲ್ಲ ನಿಂತು ನಿಮಗೆ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ನೀವು ಜನರೊಟ್ಟಿಗೆ ಅವರ ಆತಂಕ ಅಹವಾಲುಗಳನ್ನು ಸ್ವೀಕರಿಸಿ ಅದಕ್ಕೆ ಪ್ರತಿಯಾಗಿ ನೀವು ಸ್ಪಂದಿಸಿ. ಪ್ರಕೃತಿ ವಿಕೋಪಗಳಿಂದ ಆಗುವ ಮುಂದಕ್ಕೆ ತೊಂದರೆ, ನಮಗೆ ಕೃಷಿಕರಿಗೆ ಆಗುವ ತೊಂದರೆ, ಅದಕ್ಕೆ ಯಾರು ಜವಾಬ್ದಾರರು, ಈ ಎಲ್ಲ ವಿಷಯಗಳನ್ನು ಚರ್ಚಿಸಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳಿಂದ ಒಂದು ಸಭೆಯನ್ನು ಕರೆಸಿ ನಮ್ಮನ್ನು ಮಾತಾಡಲಿಕ್ಕೆ ಕರೆಯಿರಿ ಅಂತ ಹೇಳುವಾಗ ಈ ಬಾರಿಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಸ್ಪಂದಿಸಲಿಲ್ಲ. ಮೊದಲಿನಲ್ಲಿ 3 ಮಂದಿ ಜಿಲ್ಲಾಧಿಕಾರಿಗಳು ಆಲ್ರೆಡಿ ನಮ್ಮ ಹತ್ರ ಒಂದೊಂದು ಸುತ್ತಿನ ಮಾತುಕತೆ ನಡೆದು ಬಿಟ್ಟು ಹೋಗಿದ್ದಾರೆ. ಈಗ ಪುನಃ ನಮಗೆ 0ನಿಂದ ಸ್ಟಾರ್ಟ್ ಮಾಡಿ ಮೇಲೆ ಹೋಗಬೇಕು. ಈಗ ಈ ಜಿಲ್ಲಾಧಿಕಾರಿಯವರು ಯಾವುದೇ ರೀತಿಯಲ್ಲಿ ಸ್ಪಂದಿಸಲು ತಯಾರಿಲ್ಲದಾಗ ನಾವು ಪ್ರತಿಭಟನೆಗೆ ಇಳಿಯಬೇಕಾಯಿತು. ಈಗ ಮೊನ್ನೆ ಏನಾಗಿದೆ ಅಂದ್ರೆ, ಅವರು ಪೊಲೀಸ್ ಪ್ರೊಟೆಕ್ಷನ್ ಒಂದು ಬಂದಿದ್ದಾರೆ, ಸರ್ವೆ ಎಲ್ಲ ಬಂದಿದ್ದಾರೆ, ತಹಸೀಲ್ದಾರ್ ಎಲ್ಲ ಬಂದಿದ್ದಾರೆ. ಅವರು ಏಕಾಏಕಿ ಬಂದಿದ್ದರಿಂದ, ಅದು ಕೂಡ ನೋಟಿಸ್ ಇಶ್ಯೂ ಮಾಡದೆ ಏಕಾಏಕಿ ಬಂದಿದ್ದರಿಂದ ನಾವು ಪ್ರತಿಭಟನೆಗೆ ಇಳಿಯಬೇಕಾಯಿತು. ಸರ್, ಇದು ಜಿಲ್ಲಾಧಿಕಾರಿ ಅವರು ಇದಕ್ಕೆ ಸ್ಪಂದಿಸ್ತಾ ಇಲ್ಲ, ಇದಕ್ಕೆ ಏನು ಕಾರಣ ಇರಬಹುದು ಸರ್? ಜಿಲ್ಲಾಧಿಕಾರಿಯವರು ಸ್ಪಂದಿಸದೇ ಇರುವುದಕ್ಕೆ ಕಾರಣ ಏನು ಅಂತ ನನಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿಜವಾಗಿಯೂ ಈ ಸಮಸ್ಯೆಯನ್ನ ಜಿಲ್ಲಾಧಿಕಾರಿಯವರು ಇನ್ನಷ್ಟು ಜಟಿಲಗೊಳಿಸ್ತಾ ಇದ್ದಾರೆ. ಹಾಗಾಗಿ ನಿನ್ನೆಯ ಒಂದು ಘಟನೆ ನಡೆಯಿತು. ಹೌದು. ಆದರೆ ಇವತ್ತು ಬೆಳಿಗ್ಗೆ ಜಿಲ್ಲಾಧಿಕಾರಿಯವರು ಸಭೆಯನ್ನ ಕರೆದಿದ್ದಾರೆ. ಅಲ್ಲಿ ಕೂತ್ಕೊಂಡು ಕೆಲವಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ದೇವೆ. ಆದರೆ ಸಂಪೂರ್ಣವಾಗಿ ಸಭೆಯ ಒಟ್ಟು ಫಲಿತಾಂಶ ಏನು? ಸಭೆಯ ಒಟ್ಟು ಫಲಿತಾಂಶ ಅವರು ಬಲಾತ್ಕಾರವಾಗಿ ಸರ್ವೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆದ್ರೆ ನಾವು ಅದಕ್ಕೆ ಒಪ್ಪುವುದಿಲ್ಲ. ಸರಿ. ಆದ್ರೆ ಹೈ ಟೆನ್ಷನ್
ಲೈನ್ ಸರ್ವೆ ಬಗ್ಗೆ ನಮ್ಗೆ ಮೊದಲು ಆ ಹೈ ಟೆನ್ಷನ್ ಹಾದು ಹೋಗುವ ಜಾಗದ ಏನು ಪರಿಹಾರವನ್ನ ಆ ಮಾಲೀಕರಿಗೆ ಕೊಡ್ತಾರೆ ಅದನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳುವಾಗ ಅವರು ಹೇಳಿದ್ರು ಹೈ ಟೆನ್ಷನ್ ಬಗ್ಗೆ ಭೂಮಿಗೆ ಪರಿಹಾರ ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶವೇ ಇಲ್ಲ, ಹಾಗಾಗಿ ಪರಿಹಾರ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರು. ಆದ್ರೆ ನಾವು ಈ ಬಗ್ಗೆ ಬೇರೆ ಬೇರೆ ಕಡೆಗಳಲ್ಲಿ ಆದ ಘಟನೆಗಳನ್ನು ಅಥವಾ ನಮ್ಗೆ ಆಗುವಂತ ತೊಂದರೆಗಳನ್ನ ವಿವರಿಸಿದ ಮೇಲೆ ಈಗ ಅವರು ಅಲ್ಲ, ನಾನು ಕೇಳಬೇಕು, ಈ ನಂದಿಕೂರ್ನ ಹೈ ಟೆನ್ಷನ್ ವೈರ್ನ ಅಡಿಯಲ್ಲಿ ಇವತ್ತು ಯಾರು ಸಂಚರಿಸುವ ಹಾಗಿಲ್ಲ ಅಥವಾ ಅಲ್ಲಿ ಯಾವುದೇ ಬಳಕೆಯನ್ನ ಮಾಡುವ ಹಾಗಿಲ್ಲ, ಅಷ್ಟೊಂದು ಸಮಸ್ಯೆ ಇದೆ ಅಲ್ಲಿ. ಅದನ್ನೆಲ್ಲ ನಾವು ಇವತ್ತು ವಿವರಿಸಿ ಅವರಿಗೆ ಮನದಟ್ಟು ಮಾಡಿದ್ದೇವೆ. ಆ ಬಗ್ಗೆ ಅವರು ಕೆಲವೆಲ್ಲ ಸ್ಪಷ್ಟನೆಗಳನ್ನ ಕೊಟ್ಟರು. ಅದರ ಹೈಟ್ ಅನ್ನ ಏರಿಸಬೇಕು, ಮತ್ತೆ ಮುಂಜಾಗ್ರತಾ ಕ್ರಮವನ್ನೆಲ್ಲ ಮುಂಚಿತವಾಗಿ ನೀವು ಕೊಡಬೇಕು ಅಂತ ISPR ಕಂಪನಿಯವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಬಗ್ಗೆ ಈಗ ನಮ್ಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಹೈ ಟೆನ್ಷನ್ ಹಾದು ಹೋಗುವ ಕಾರಿಡಾರ್ ಏನು ಪಿಲ್ಲರ್ ಅನ್ನ ಗೋಪುರವನ್ನ ರಚಿಸ್ತಾರೆ, ಅದಕ್ಕೆ ಒಂದೊಂದು ಗೋಪುರಕ್ಕೆ ಸುಮಾರು 4 ಸೆನ್ಸ್ ಜಾಗ ಬೇಕು. ಅದಕ್ಕೆ ಈಗ ಅಲ್ಲಿ ಆ ಜಾಗದಲ್ಲಿ ಇರುವಂತ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ 2014 ಡಿಸೆಂಬರ್ ವರೆಗೆ ಆಯಾಯ ಗ್ರಾಮದಲ್ಲಿ ಏನು ಭೂ ವ್ಯವಹಾರ ಆಗಿದೆ, ಅದರಲ್ಲಿ ಎಷ್ಟು ಮೊತ್ತಕ್ಕೆ ಅದು ರಿಜಿಸ್ಟರ್ ಆಗಿದೆ, ಸ್ಥಳೀಯ ಮಾರುಕಟ್ಟೆಯಲ್ಲಿ ಯಾವ ಬೆಲೆ ನಡೀತಾ ಇದೆ ಭೂಮಿಗೆ ಆ ಬೆಲೆಯನ್ನ ಕಂಪನಿ ಕೊಡಬೇಕು. 1.5 ಪಟ್ಟನ್ನು ಕೊಡ್ಲಿಕ್ಕೆ ಒಪ್ಪಿದ್ದಾರೆ. 1.5 ಪಟ್ಟು. ಸರಿ. ಅದೇ ರೀತಿ ಏನು ಲೈನ್ ಹಾದು ಹೋಗ್ತದೆ, ವೈರ್ ಹಾದು ಹೋಗುವಂತ ಕಾರಿಡಾರ್ 29 ಮೀಟರ್ ಅಗಲಕ್ಕೆ ಅದೇ ಮಾರ್ಕೆಟ್ ವ್ಯಾಲಿನ 20% ಕೊಡ್ಲಿಕ್ಕೆ ಅವರು ಒಪ್ಪಿದ್ದಾರೆ. ನಾವು ಅದಕ್ಕೆ ಒಪ್ಪಲಿಲ್ಲ ಆ ವಿಚಾರಕ್ಕೆ. ಆದ್ರೂ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಶೀಘ್ರದಲ್ಲಿಯೇ ಹೊಸ ಭೂ ಸ್ವಾಧೀನ ಕಾಯ್ದೆ ಬರಲಿಕ್ಕೆ ಅವಕಾಶ ಉಂಟು. ಆ ಭೂ ಸ್ವಾಧೀನ ಕಾಯ್ದೆ ಬಂದ್ರೆ ಆ ಹೊಸ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ನಾನು ನಿಮ್ಗೆ ಪರಿಹಾರವನ್ನ ಕೊಡ್ತೇನೆ. ಈಗ ಮಾಡುವುದು ಕೇವಲ ಸರ್ವೆ ಮಾತ್ರ. ಸರ್ವೆಗೆ ನೀವು ಸಹಕರಿಸಬೇಕು. ಯಾಕಂತ ಹೇಳಿದ್ರೆ ನೀವೇ ಹೇಳ್ತೀರಿ, ಕೆಲವು ಮನೆಯ ಮೇಲೆ ಹೋಗ್ತದೆ, ಕೆಲವು ಸಮಸ್ಯೆಗಳು ಇದೆ ಅಂತ. ಆ ಮನೆಯ ಮೇಲೆ ಹೋಗುವಂತದ್ದು ಸಮಸ್ಯೆ ಇರುವ ಜಾಗವನ್ನ ಗುರುತಿಸಿ ಅದನ್ನ ತಿರುಗಿಸಿಕೊಂಡು ಹೋಗ್ಬೇಕಾದ್ರೆ ಸರ್ವೆ ಆಗ್ಲೇಬೇಕು. ನೀವು ಸರ್ವೆಗೆ ಸಹಕರಿಸಿ. ಇದು ಕನಿಷ್ಠ ಈ ಮೊತ್ತವನ್ನು, ಇದು ಕನಿಷ್ಠ ಮೊತ್ತ, ಅದನ್ನು ಖಂಡಿತ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ. ಹೊಸ ಈ ಒಂದು ಇಂಪ್ಲಿಮೆಂಟ್ ಆಗುವ ಮೊದಲೇ ಹೊಸ ಕಾನೂನು ಬಂದ್ರೆ ಅದರಲ್ಲಿ ಸ್ಪಷ್ಟವಾಗಿ ಇದೆ, ಹೊಸ ಕಾನೂನು ಬಂದ್ರೆ ಅದು ಜನವರಿ 2015 ಅದು ಲಗಾವಾಗುವುದು ಅಂತ ಅದರಲ್ಲಿ ಉಂಟು. ಹಾಗಾಗಿ ಅದು ಬಂದ ಪಕ್ಷದಲ್ಲಿ ಅದನ್ನೇ ನಾನು ನಿಮಗೆ ಪರಿಹಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಯಸ್, ಓಕೆ ಸರ್, ಇನ್ನಷ್ಟು ನಾವು ಚರ್ಚೆ ಮಾಡಬೇಕು. ಬಹಳ ಪ್ರಮುಖವಾಗಿ ಹೊಸ ಭೂಸ್ವಾಧೀನ ಕಾನೂನು ಯಾವ ರೀತಿ ಇದೆ ಮತ್ತು ಅದರ ಸ್ವರೂಪಗಳೇನು, ಅದರಿಂದಾಗಿ ಪಾದೂರು ಪೈಪ್ಲೈನ್ ಸಂತ್ರಸ್ತರಿಗೆ ಏನಾದರೂ ಹೊಸ ನೆರವುಗಳು ಸಿಗಬಹುದಾ ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಬೇಕು. ಬಹಳ ಪ್ರಮುಖವಾಗಿ ಹೈ ಟೆನ್ಷನ್ ವೈರ್ನ ಸಮಸ್ಯೆ ಏನಿದೆ ಈ ಬಗ್ಗೆ ಕೂಡ ಬಹಳ ಪ್ರಮುಖವಾಗಿ ಚರ್ಚೆಯನ್ನು ಮಾಡಬೇಕು. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.